ಖ್ಯಾತ ನಟ ನಿರೂಪಕ ರಮೇಶ್ ಅರವಿಂದ್ ಕರಾವಳಿಯ ಯಕ್ಷಗಾನದ ವೇಷದಲ್ಲಿ ಫೋಟೋಶೂಟ್ ಮಾಡಿಸಿಕೊಂಡಿದ್ದಾರೆ. ಉಡುಪಿಯ ಖ್ಯಾತ ಛಾಯಾಗ್ರಾಹಕ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಫೋಕಸ್ ರಾಘು ಅವರು ರಮೇಶ್ ಅರವಿಂದ್ ಅವರ ಯಕ್ಷಗಾನ ವೇಷದ ಫೋಟೋಶೂಟ್ ಮಾಡಿದ್ದಾರೆ. ಉಡುಪಿಯ ಕುದ್ರು ನೆಸ್ಟ್ ದ್ವೀಪದಲ್ಲಿ ರಮೇಶ್ ಅವರ ಯಕ್ಷಗಾನ ಫೋಟೋಶೂಟ್ ನಡೆದಿದೆ. ಈ ಒಂದು ಯಕ್ಷಗಾನದ ವೇಷ ಧರಿಸಿ ರಮೇಶ್ ಅವರು ಬಹಳಷ್ಟು ಖುಷಿಪಟ್ಟಿದ್ದಾರೆ. ಈ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲನೇ ಬಾರಿಗೆ ಯಕ್ಷಗಾನದ ಮೇಕಪ್ ಹಾಕೊಂಡಿದ್ದೀನಿ. ಬಹಳ ದಿವ್ಯವಾದ ಒಂದು ಭಾವನೆ ನನ್ನಲ್ಲಿ ಮೂಡ್ತಿದೆ. ನನಗೆ ತುಂಬಾ ಈ ಕಾಸ್ಟ್ಯೂಮ್, ಈ ಡ್ರೆಸ್ ಹಾಕೊಂಡಾಗ ಬಹಳ ಪವರ್ಫುಲ್ ಆಗಿ ಫೀಲ್ ಆಗ್ತಿದೆ. ಯಕ್ಷಗಾನ ಮಾಡಬೇಕಾದ್ರೆ ಅವ್ರು ಯಾಕೆ ಅಷ್ಟು ಪವರ್ಫುಲ್ ಆಗಿ ಆಕ್ಟ್ ಮಾಡ್ತಾರೆ ಅಂದ್ರೆ, ಈ ಕಾಸ್ಟ್ಯೂಮ್, ಈ ಮೇಕಪ್ ಹಾಕೊಂಡಿದ ತಕ್ಷಣ ನಾನೇ ಒಂದು 8 ಅಡಿ ಇದ್ದೀನಿ, ಒಂದು 150 kg ನನಗೆ ಅನಿಸ್ತಾ ಇದೆ. ಎದುರುಗಡೆ ರಾಕ್ಷಸ ಬಂದ್ರೆ ಹೊಡೆದಾಕ್ಬಿಡ್ತೀನಿ ಅನಿಸ್ತಾ ಇದೆ. ಅಷ್ಟು ಒಂದು ಆತ್ಮವಿಶ್ವಾಸ ಸಿಗ್ತಾ ಇದೆ. ನೋಡು 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 ನಭವಿ ಬೆಳ್ಳಿ ಮೋಡ ಚೆಲ್ಲಿದೆ, ಬೆಳ್ಳಿ ಮೋಡ ಚೆಲ್ಲಿದೆ. ನೋಡು 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 ನೋಡು. ನನಗೆ ಈಗ ಅವ್ರು ಹೇಳ್ತೀವಿ, ಕಲಾವಿದರಿಗೆ ಮೇಕಪ್ ಅನ್ನೋದು ಯಾರು ಇರೋದಿಲ್ವಂತೆ, ಕಾಸ್ಟ್ಯೂಮರ್ ಅಂತ ಯಾರು ಇರೋದಿಲ್ವಂತೆ, ಅವರೇ ಇದನ್ನೆಲ್ಲ ಮಾಡ್ಕೊಳ್ತಾರಂತೆ. ನನಗೆ ಎನ್ನಿಸ್ತಾ ಇದೆ ಎಷ್ಟು ಸಲ ಗಂಟೆ ಹಾಕ್ತಾರೆ ಅಂತ. 48 ಸಲ ಗಂಟೆ ಕಟ್ಟಿದ್ದಾರೆ ಎಲ್ಲ ಕಡೆ. ಅದನ್ನ ಅವರೇ ಮಾಡ್ಕೊಳ್ತಾರಂತೆ. ಹೇಗ್ ಮಾಡ್ಕೊಳ್ತಾರೋ ಹಾಗಾಗಿ ಎಲ್ಲ ಯಕ್ಷಗಾನ ಕಲಾವಿದರಿಗೂ ನನ್ನ ದೊಡ್ಡ ನಮಸ್ಕಾರ. ಭುವನ ದೇವಿ ಭುವನ ದೇವಿ ಭುವನ ದೇವಿ. ನನಗೆ ಕಾರಂತರವರು ಆ ಥೀಮ್ ಪಾರ್ಕ್ ಹೋಗಿದೆ. ಬಹಳ ಹೊಸ ಒಂದು ಥೀಮ್ ಪಾರ್ಕ್ ಮಾಡಿದ್ದಾರೆ ಕೋಟಾದಲ್ಲಿ. ಅಲ್ಲಿ ಕಾರಂತರವರ ಫೋಟೋನ ನೋಡ್ಕೊಂಡು ಹೋಗ್ತಿದ್ರೆ ಅವ್ರು ಒಂದ್ ಕಡೆ ಅವರು ಯಕ್ಷಗಾನ ಹೇಳ್ಕೊಡೋ ಫೋಟೋಸ್ ಎಲ್ಲ ನೋಡಿದ್ರಿ. ಅವರೇ ಯಕ್ಷಗಾನ ಮಾಡ್ತಾ ಇರೋದು ಒಂದು ಫೋಟೋ ಕಾಣಿಸ್ತು. ಬಹಳ ಖುಷಿ ಆಯ್ತು. ಒಂದಿನ ಹೇಳ್ತಾರೆ ಯಕ್ಷಗಾನ ಮೇಕಪ್ ಹಾಕೋಬೇಕು ಅನ್ನೋ ಆಸೆ ಇತ್ತು. ಕರೆಕ್ಟ್ ನೋಡಿ, ಇವತ್ತು ಬೆಳಗ್ಗೆ ನಾನು ಇಲ್ಲಿ ಈ ಕುದುರೆ ರಿಸಾರ್ಟ್ ಅಲ್ಲಿ ಫೋಟೋ ಶೂಟ್ ಬಂದಿದ್ದೆ. ಅಲ್ಲಿ ಆ ಫೋಟೋಗ್ರಾಫರ್ ರಾಘು ಅದೇ ಐಡಿಯಾ, ಸರ್ ನಿಮ್ಮನ್ನ ಯಕ್ಷಗಾನ ಮೇಕಪ್ ನೋಡ್ಬೇಕು ನನಗೆ ಆಸೆ ಅಂತ.